ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಬಾಳೆ ಹೂವಿನ ಚಟ್ನಿ ಮಾಡುವ ಅಂತ ಇದ್ದೇನೆ. ನನ್ನ ಅಡುಗೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಬಾಳೆ ಗಿಡ. ಈ ಬಾಳೆ ಗಿಡದಲ್ಲಿ ನಮಗೆ ಬಿಸಾಡುವಂಥದ್ದು ಯಾವುದೂ ಇಲ್ಲ. ಎಲೆಯಲ್ಲಿ ಗಟ್ಟಿ ಮಾಡಬಹುದು, ಊಟ ಮಾಡಬಹುದು. ಹಾಗೆ ಬಾಳೆ ಹೂವು ನೋಡಿ, ಬಾಳೆ ಗೊನೆ ಹಾಕಿದೆ ಒಂದು. ಇದರಲ್ಲಿ ಹೂವಲ್ಲಿ ನಾವು ಚಟ್ನಿ ಮಾಡುವ. ಈ ಬಾಳೆ ಗಿಡದಲ್ಲಿ ಅದರ ಸಿಪ್ಪೆಯಲ್ಲಿ ನಾರಲ್ಲಿ ನಾವು ಹೂವು ಕಟ್ಟಲಿಕ್ಕೂ ಆಗುತ್ತೆ. ಹಾಗೆ ಬಾಳೆ ದಿಂಡನ್ನು ಸಾರು ಮಾಡಲಿಕ್ಕೂ ಆಗುತ್ತೆ. ಹಾಗೆ ಇದು ಒಳ್ಳೆ ಉಪಯೋಗವಿದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರ ಹೂವಲ್ಲಿ ನಾವು ಚಟ್ನಿ ಮಾಡುವ. ಈಗ ನನಗೆ 3 ಹೂವು ಸಿಕ್ಕಿತ್ತು ನೋಡಿ, 3 ಸಿಪ್ಪೆ. ಹೂವಲ್ಲಿ ಸೈಡ್ ಸಿಪ್ಪೆ ಬೀಳ್ತದೆ, ಅದು 3 ಹೂವು. ಇದು ನಾನು ತೆಗೆದದ್ದು. ಹಾಗೆ ನೋಡಿ, ಚೆನ್ನಾಗಿದೆ. ಅದು ಸ್ವಲ್ಪ ಬಾಡಿದೆ, ಆದರೂ ಅದರಲ್ಲಿ ಕಪ್ಪು ಇದ್ದದ್ದೆಲ್ಲ ತೆಗಿಬೇಕು ನಾವು ಕಟ್ ಮಾಡಿ. ನೋಡಿ, ಸೈಡೆಲ್ಲ ಕಟ್ ಮಾಡಿ ಚೆನ್ನಾಗಿ ತೆಗಿಬೇಕು. ತೆಗೆದು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದನ್ನು ತೊಳಿಬೇಕು. ಚೆನ್ನಾಗಿ ತೊಳೆದು ನೋಡಿ, ಈ ರೀತಿ ಇಟ್ಕೊಂಡಿದ್ದೇನೆ. ನೋಡಿ, ಇಷ್ಟ ಆಗಿದೆ. ಇಟ್ಟುಕೊಂಡಿದ್ದೀನಿ ನೋಡಿ ಇಲ್ಲಿ. ಅದಕ್ಕೆ 6ರಿಂದ 7 ಮೆಣಸು ಮತ್ತು ಒಂದು 2 ಟೊಮೆಟೊ ಬೇಕು ಅಂತಲೇ ಇಲ್ಲ, ಹಾಕಿದರೆ ಒಳ್ಳೆಯದಾಗುತ್ತೆ. ನಾನು ಹಾಕ್ಕೊಳ್ತಿದ್ದೇನೆ. ಹಾಗೆ ನೀರುಳ್ಳಿ ಒಂದು ನೀರುಳ್ಳಿ, ಲಿಂಬೆ ಹಣ್ಣಿನ ಗಾತ್ರದ್ದು ಒಂದು ಹುಣಸೆ ಹುಳಿ, ಮತ್ತು ಒಂದು ತುಂಡು ಬೆಲ್ಲ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1/4 ಟೀ ಸ್ಪೂನು ಕಾಳುಮೆಣಸು, ಹಾಗೆ ಅರ್ಧ ಸ್ಪೂನು ಜೀರಿಗೆ, ಮತ್ತು 1 ಸ್ಪೂನು ಧನಿಯಾ ಅಂದರೆ ಕೊತ್ತಂಬರಿ. ನೋಡಿ, ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ. ಈ ಬಾಳೆ ಹೂ ಉಂಟಲ್ಲ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು 1-2 ಸಿಕ್ಕಿದ್ರೂ ನಾವು ಬಿಡಬಾರ್ದು. ತಂದು ಚಟ್ನಿ ಮಾಡಬಹುದು, ಹಾಗೆ ಪಲ್ಯ ಮಾಡಬಹುದು, ಸಾರು ಕೂಡ ಮಾಡ್ತಾರಂತೆ. ಅದು ನಾನು ಮಾಡಲಿಲ್ಲ, ಆದರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಸ್ವಲ್ಪ ಕಣೇರು ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಹಾಗೆ ಇರ್ತದಲ್ಲ, ಅದು ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ನಮ್ಮ ಹೊಟ್ಟೆಯಲ್ಲಿ ಕಲ್ಮಶ ಇದ್ದರೆ ಎಲ್ಲ ಹೋಗುತ್ತೆ. ಈಗ ಇದನ್ನೆಲ್ಲ ನಾವು ಹುರ್ಕೊಳ್ಳೋಣ. ನೋಡಿ, ಒಂದು ತವ ಇಟ್ಟೆ, ಅದರಲ್ಲಿ ಈಗ ಮೆಣಸು ಹಾಕೋಣ. 6ರಿಂದ 7 ಮೆಣಸು, ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಆರೋಗ್ಯಕರವಾದ ಅಡಿಗೆಯಲ್ಲಿ ಇದು ಒಂದು. ಈಗ ಧನಿಯಾ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸ್ವಲ್ಪ ಉಬ್ಬಿ ಬಂತಲ್ಲ, ಈಗ ಹಾಕ್ಕೊಳ್ಳೋಣ ಕೊತ್ತಂಬರಿ, ಹಾಗೆ ಜೀರಿಗೆ ಮತ್ತು ಕಾಳುಮೆಣಸು. ಇದನ್ನು ಹಾಕಿ ಸ್ವಲ್ಪ ಹುರಿಯೋಣ. ಹೀಗೆ ಹುರ್ಕೊಳ್ಬೇಕು. ಈಗ ನೀರುಳ್ಳಿ ಹಾಕ್ಕೊಳ್ಳೋಣ, ಹಾಗೆ ಟೊಮೆಟೊ ಹಾಕ್ಕೊಳ್ಳೋಣ. ನಾವು ಒಂದಾಗಿ ಒಂದು ಹಾಕ್ಕೊಳ್ಬೋದು, ಯಾಕಂದರೆ ಇನ್ನು ಇದನ್ನು ನೀರು ಹಾಕಿ ಬೇಯಲಿಕ್ಕೆ ಉಂಟಲ್ಲ, ಹಾಗೆ ತುಂಬ ಏನು ಹುರ್ಕೊಳ್ಬೇಕಾಗಿಲ್ಲ. ಈಗ ಹೂವನ್ನು ಹಾಕ್ಕೊಳ್ತಿದ್ದೇನೆ. ಬಾಳೆ ಹೂವು, ಕಟ್ ಮಾಡಿದ ಬಾಳೆ ಹೂವು ಹಾಕಿದೆ. ಇದನ್ನು ಸ್ವಲ್ಪ ಮಗ್ಚಿ ಈಗ ನೀರು ಹಾಕ್ಕೊಳ್ಳೋಣ. ಈಗ 1 ಲೋಟ ನೀರು ಹಾಕ್ಕೊಳ್ತಿದ್ದೇನೆ. ಇದು ಸ್ವಲ್ಪ ಬೇಯಬೇಕು, ಸ್ವಲ್ಪ ಚೆನ್ನಾಗಿ ಬೇಯಬೇಕಿದೆ.
ನೋಡಿ ಚೆನ್ನಾಗಿ ಬೇಯ್ತಾ ಉಂಟಲ್ಲ. ಚೆನ್ನಾಗಿ ಬೆಂದಮೇಲೆ ಇದನ್ನು ಸ್ವಲ್ಪ ನಾವು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ. ಈಗ ನೋಡಿ ತಣ್ಣಗಾಯ್ತಲ್ಲ. ಈಗ ತಣ್ಣಗಾಯಿತು. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ತೆಂಗಿನಕಾಯಿ, ಹಾಗೆ ನಾವು ಇಟ್ಕೊಂಡಂಥ ಹುಣಸೆ ಹುಳಿ, ಬೆಲ್ಲ, ಉಪ್ಪು ಎಲ್ಲ ಸೇರಿಸಿ ಇದನ್ನು ರುಬ್ಬಿಕೊಳ್ಳೋಣ. ಈಗ ಒಂದು ಒಗ್ಗರಣೆಗೆ ಇಟ್ಕೊಳ್ಳೋಣ. ನೋಡಿ, 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಈಗ ನಾವು 4ರಿಂದ 5 ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಜಜ್ಜಿದ ಬೆಳ್ಳುಳ್ಳಿ. ಇದಕ್ಕೆ ಸಾಸಿವೆ ಆಗಲಿ ಜೀರಿಗೆ ಆಗಲಿ ಹಾಕ್ತಾ ಇಲ್ಲ, ಅದು ಬೇಡ ಅಂತ. ಸ್ವಲ್ಪ ಬೇಯಬೇಕು, ಸ್ವಲ್ಪ ಕೆಂಪಾಗಲಿ. ಈಗ ಕರಿಬೇವು ಹಾಕ್ಕೊಳ್ಳೋಣ. ಅದರ ನಾವು ಕಡ್ಡಿ ಇರ್ತದಲ್ಲ, ಅದು ಕೂಡ ಹಾಕ್ಕೊಳ್ಬೇಕು. ಅದರಲ್ಲಿ ಕಬ್ಬಿಣ ಸತ್ವ ಇರುತ್ತೆ. ಅದಕ್ಕೆ ರುಬ್ಬಿದಂಥ ಚಟ್ನಿಯನ್ನು ಹಾಕ್ಕೊಳ್ಳೋಣ. ನಾವು ಈ ರೀತಿ ಮಾಡೋದ್ರಿಂದ ಹಾಳಾಗೋದಿಲ್ಲ. 2 ದಿನ ಇಡಬಹುದು. ಬೇಕಿದ್ದರೆ ಸ್ವಲ್ಪ ನೀರು ಸೇರಿಸ್ತಿದ್ದೇನೆ. ಈಗ ಸ್ವಲ್ಪ ಕುದಿದ ಮೇಲೆ ನೋಡಿ, ಈಗ ಆಯಿತು, ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, 1 ಸ್ಪೂನ್ ಇದ್ದರೆ 1 ಬಟ್ಲು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಚಟ್ನಿ. ನೋಡಿ, ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.